ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಜೊತೆಗೆ ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಕಾಮತ್ ಟೀ ಅಂಡ್ ನಿಮ್ಗೆ ಗೊತ್ತೇ ಇದೆ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಸೊ ನಮ್ಮೆಲ್ಲಾ ಸ್ಪಾನ್ಸರ್ಸ್ ನವರಿಗೊಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತಾ, ಯಾಕಂತ ಹೇಳಿದ್ರೆ ಅವರ ಒಂದು ಸಹಕಾರದಿಂದ ಇಷ್ಟೊಂದು ಚೆನ್ನಾಗಿರುವಂತಹ ಅಡುಗೆಗಳ ಒಂದು ರೆಸಿಪೀಸ್ಗಳು ನಿಮ್ ಮನೆ ತನಕ ತಲುಪ್ತಾ ಇದೆ. ಸೊ ಥ್ಯಾಂಕ್ಸ್ ಟು ಆಲ್ ಅವರ್ ಸ್ಪಾನ್ಸರ್ಸ್ ಅಂತ ಹೇಳ್ತಾ, ಇವತ್ತಿನ ನಮ್ಮ ಅಡುಗೆ ಮನೆಯಲ್ಲಿ ಸೂಪರ್ ಆದಂತಹ ಅಡುಗೆ ಹೇಳ್ಕೊಡ್ಲಿಕ್ಕೆ ಅತಿಥಿಯಾಗಿ ಶ್ರೀಮತಿ ಜಯಂತಿ ರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ಮ್ಯಾಮ್, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಓಕೆ. ಸೊ ನಮ್ಮ ಅಡಿಗೆ ಮನೆಗೆ ಬಂದಾಗ ನಿಮ್ಮ ಒಂದು ಅಡಿಗೆಯ ಕೈ ಚಳಕ ಅಂತ ಹೇಳಿದ್ರೆ ಫಾಸ್ಟ್, ದಿಢೀರ್ ಅಂಡ್ ಸೂಪರ್ ಇರುತ್ತೆ. ಸೊ ಅಲ್ವಾ? ಸೊ ಇವತ್ತು ಏನ್ ಅಡಿಗೆ ಮನೆಯಲ್ಲಿ ಹೇಳ್ಕೊಡ್ತಾ ಇದ್ದೀರಾ? ನಾನೀಗ ಚೋಲೆ ಮಸಾಲ ಫಸ್ಟ್, ಆಮೇಲೆ ರವೆದ್ ರೊಟ್ಟಿ ಮಾಡ್ತಾ ಇದ್ದೇನೆ, ವೆಜಿಟೇಬಲ್ಸ್ ಎಲ್ಲ ಹಾಕಿ. ಓಕೆ. ಅಂದ್ರೆ ಆಕ್ಚುಲಿ ಚೋಲೆ ಮಸಾಲ ರವೆ ರೊಟ್ಟಿ ಜೊತೆ ತಿನ್ಲಿಕ್ಕೆ ಅಥವಾ ಆಗ್ತದೆ? ಚೋಲೆ ಮಸಾಲ ಪೂರಿಗೆ, ಆಕ್ಚುಲಿ ಪೂರಿಗೆ ಇದು ಕರೆಕ್ಟ್ ಆದ ಫುಡ್ ಅದು. ಮತ್ತೆ ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ಆಗ್ತದೆ, ಎಲ್ಲದಕ್ಕೂ ಒಳ್ಳೇದು ಬೀಳುತ್ತೆ. ಸೊ ಚೋಲೆ ಮಸಾಲ ಜಾಸ್ತಿಯಾಗಿ ಈ ಬನ್ ಒಳಗಡೆ ಅಥವಾ ಬೇರೆದಕ್ಕೆ ಡಿಪ್ ಮಾಡಿ ಎಲ್ಲದಕ್ಕೂ ಆಗುತ್ತೆ. ಓಕೆ, ಸರಿ. ಹಾಗಾದ್ರೆ ನಮ್ಮ ಅಡಿಗೆ ಮನೆಗೆ ಹೋಗುವ, ಬನ್ನಿ. ಎಸ್ ಮ್ಯಾಮ್. ಸೊ ನಮ್ಮ ಅಡಿಗೆ ಮನೆಯಲ್ಲಿ ಇದ್ದೇವೆ ಅಂಡ್ ಫಸ್ಟ್ ನೀವು ಮಾಡ್ತಾ ಇರೋದು ಚೋಲೆ ಮಸಾಲ. ಓಕೆ. ಸೊ ಕಾಬೂಲ್ ಕಡಲೆಯನ್ನ ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ಬೇಕಲ್ವಾ? ಓಕೆ, ಫೈನ್. ಸೊ ಚೋಲೆ ಮಸಾಲ ಮಾಡುದು ಅದೊಂದು ಸಪರೇಟ್, ಇದು ವೈಟ್ ಕಡಲೆ ಬರುತ್ತೆ ಅಲ್ವಾ? ಹೌದು. ಓಕೆ. ಸ್ವಲ್ಪ ನೀರು, ಓಕೆ, ಮತ್ತೆ ಸ್ವಲ್ಪ ಅರಿಶಿನ ಬೇಕು ಅದಕ್ಕೆ. ಸರಿ. ಸೊ ಹಾಗಾದ್ರೆ ಕಡಲೆ, ಬಿಳಿ ಕಡಲೆ ಹಾಕಿದಕ್ಕೆ ನೀರು ಹಾಕ್ಬೇಕಲ್ವಾ? ಸ್ವಲ್ಪ ಅರಿಶಿನ. ನೀರೆಷ್ಟು ಹಾಕ್ಲಿ? ಸಾಕು ಸಾಕು. ಸಾಕಲ್ಲ? ಮತ್ತೆ ಅರಿಶಿನ ಬೇಕಾಗುತ್ತೆ. ಸೊ ಇದು ನಿಮ್ಗೆ ಗೊತ್ತೇ ಇದೆ, ನಮ್ಮ ಅಡುಗೆ ಮನೆಯಲ್ಲಿ ಅರುಣಾದವರ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲ. ಇದು ಸಾಕಾ? ಸಾಕ? ಅಷ್ಟೇನಾ? ಅದು ಇಷ್ಟೇನಾ? ಇಷ್ಟೇ. ಸೊ ಇದು ಬೇಯಲಿಕ್ಕೆ ಬಿಡುವ ಹಾಗಾದ್ರೆ. 3 ವಿಷಲ್ ಆಗಬೇಕು, ಸಾಫ್ಟ್ ಆಗಿ ಬೇಯಬೇಕು. ಓಕೆ ಓಕೆ. ಸೊ ಇದು 3 ವಿಸಿಲ್. ಫಸ್ಟ್ ಯೂಶುವಲಿ ನಾವು ಕಡಲೆ ಯಾವ ರೀತಿ ಬೇಯಿಸ್ಕೊಳ್ತೇವೆ ಅದೇ ರೀತಿ ಮಾಡ್ಕೊಳ್ಳೋದು. ಓಕೆ. ಸೊ ಜಾಸ್ತಿಯಾಗಿ ಇದು ಊಟಕ್ಕೆ, ಬ್ರೇಕ್ಫಾಸ್ಟಿಗೆ, ಪೂರಿ, ಚಪಾತಿ ಎಲ್ಲದರ ಜೊತೆನೂ ಬ್ಲೆಂಡ್ ಆಗುತ್ತೆ ಅಲ್ವಾ? ಹೌದು. ಓಕೆ. ಪ್ರೋಟೀನ್ಸ್ ಕಡಲೆ ಎಲ್ಲ ಮಕ್ಕಳಿಗೆಲ್ಲ ಒಳ್ಳೇದು. ಎಸ್, ಆಗಿದೆ ಅಲ್ವಾ? ಆಫ್ ಮಾಡ್ಕೊಡೋಣಲ್ಲ? ಓಕೆ. ಸೊ ಇದು ಸ್ವಲ್ಪ ತಣ್ಣಗಾಗಬೇಕಾಗುತ್ತೆ. ಸೊ ಇದಕ್ಕೆ ಚೋಲೆ ಭಟೂರ ಅದೆಲ್ಲ ಅಂತ ಹೇಳೋದು ಅದೇ, ಇದೇ ಹೆಸರಿಗೆ ಇದೆ, ಚೆನ್ನ ಭಟೂರ. ಚೆನ್ನ ಭಟೂರ. ಓಕೆ. ಇದಕ್ಕೆ ದೊಡ್ಡ ಪೂರಿ ಮಾಡ್ತಾರಲ್ಲ, ದೊಡ್ಡ ಬಿಗ್ ಸೈಜ್ ದೋಸೆ ಅಷ್ಟು, ಅದು ಇದಕ್ಕೆ ಒಳ್ಳೆ ಸೂಟ್ ಆಗ್ತದೆ. ಓಕೆ ಓಕೆ ಓಕೆ. ಸೊ ಇದ್ರದ್ದು ವಿಸಿಲ್ ಎಲ್ಲ ಕಂಪ್ಲೀಟ್ ಆರಿ ರೆಡಿ ಆಗಿದೆ ಹಾಗಾದ್ರಲ್ವಾ? ಇದೀಗ ಮಿಕ್ಸಿಗೆ ಸ್ವಲ್ಪ ಗ್ರೈಂಡಿಗೆ ಹಾಕಬೇಕು. ಓಕೆ. ಸೊ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಹಾಗಾದ್ರೆ? ಹೌದು. ಓಕೆ. ಬೇಕಿದ್ರೆ ಇದ್ರ ನೀರು ಸ್ವಲ್ಪ ಹಾಕ್ಬೋದು. ಇನ್ನು ಸ್ವಲ್ಪ ತೆಂಗಿನಕಾಯಿ, ತೆಂಗಿನಕಾಯಿ ತುರಿ ಹಾಕ್ಬಿಡೋದು ಅದಕ್ಕೆ? ಹೌದು. ಓಕೆ. ಮತ್ತೆ ಈರುಳ್ಳಿ ಸ್ವಲ್ಪ. ಸೊ ಇದು ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟ್ ನಾವು ಬೇಯಿಸುವಾಗ ಅದಕ್ಕೆ ಹಾಕೊಳ್ಳೋದು? ಹೌದು. ಓಕೆ. ಇಷ್ಟೇನಾ? ಇದಿಷ್ಟನ್ನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ಓಕೆ.
ಫಸ್ಟ್ ಬಾಣ್ಲೇಬೇಕಲ್ವಾ? ಬಾಣ್ಲೇಬೇಕು. ಇನ್ನು ಇದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಬೇಕಾಗುತ್ತಲ್ವಾ? ಸೊ ನಿಮ್ಗೆ ಗೊತ್ತಿದೆ ವಿಟಮಿನ್ ಎ ಡಿ ಇರುವಂತಹ ಒಂದು ಪರ್ಫೆಕ್ಟ್ ಆಯಿಲ್ ಇದು, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಹಾಂ, ಇದಕ್ಕೆ ಸಾಸಿವೆ, ಉದ್ದಿನಬೇಳೆ. ಓಕೆ, ಸಾಸಿವೆ ಮತ್ತು ಉದ್ದಿನಬೇಳೆ. ಹಾಂ, ಮೆಣಸು. ಮೆಣಸು. ಇದು ಉದ್ದಿನಬೇಳೆ ಕಾಯ್ತಾ ಬರುವಾಗ ಬೇವಿನ ಸೊಪ್ಪು ಹಾಕಬೇಕು. ಓಕೆ, ಸ್ವಲ್ಪ ಅರಿಶಿನ ಹಾಕ್ಬೇಕಾ? ಸೊ ಸಾರಿ, ಒಂದು ಜಾಸ್ತಿಯಾಗಿ 40 ವರ್ಷಗಳಿಂದ ಈ ಮಸಾಲೆ ಎಲ್ಲರಲ್ಲೂ ಯೂಸ್ ಇದೆ, ದಟ್ ಈಸ್ ಅರುಣಾ ಮಸಾಲೆ. ಸಾಕಾ? ಹಾಂ, ಸ್ವಲ್ಪ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ಜಾಸ್ತಿಯಾಗಿ ಕೆಲವೊಂದು ಪೌಡರ್ಸ್ಗಳಲ್ಲಿ ಕಲರ್ ಇರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ ಅಂತ ಇರುತ್ತೆ. ಸೊ ಇದರಲ್ಲಿ ಆ ರೀತಿ ಎಲ್ಲ ಏನಿಲ್ಲ. ಈ ಅರುಣಾ ಮಸಾಲ ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್. ಸಾಕು. ಇದು ನನ್ನ ಮನೇಲಿ ಮಾಡಿದ್ದು ಪೌಡರ್. ಇದಿಷ್ಟು ಹಾಕ್ತೀನಿ. ಸೊ ಯಾವ್ದ್ರ ಪೌಡರ್? ಎಲ್ಲ ಇದು ಚಕ್ಕೆ, ಲವಂಗ, ಏಲಕ್ಕಿ, ಓಕೆ, ಮತ್ತೆ ಮರಾಠಿ ಮೊಗ್ಗು, ಎಲ್ಲ ಇದು ಏನೇನು ನಮ್ಮದು ಮಸಾಲಾ ಐಟಮ್ ಇದೆ, ಒಂದು 7-8 ಬಗೆ ಮಸಾಲಾ ಐಟಮ್ ಇದಕ್ಕೆ ಹಾಕಬೇಕು. ಓಕೆ, ಈಗ ಇದಕ್ಕೆ ನಾವೀಗ ಏನು ಮಿಕ್ಸಿಯಲ್ಲಿ ಇದು ಮಾಡಿತ್ತು ಅದನ್ನು ಹಾಕಿ. ಸೊ ಆ ಕಡಲೆ, ಈರುಳ್ಳಿ ಮತ್ತು ತೆಂಗಿನ ತುರಿಯ ಮಿಕ್ಸ್ ಮಾಡಿದಂಥದ್ದು. ಸೊ ಇದು ಆಕ್ಚುಲಿ ಹಾಕೋ ಉದ್ದೇಶ ಏನು ಅಂದ್ರೆ ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ ಹೇಳಿ? ಹಾಂ, ಹೌದು. ಓಕೆ, ಇದಕ್ಕೆ ಸ್ವಲ್ಪ ಆನಿಯನ್ ಮತ್ತೆ ಟೊಮೆಟೊ ಹಾಕಿ. ಓಕೆ, ಸೊ ನೀರುಳ್ಳಿ ಎಷ್ಟು ಬೇಕಾಗ್ಬೋದು ಇಷ್ಟು ಇದಕ್ಕೆ? ಇದು ಒಬ್ಬರಿಗೆ ಸರ್ವ್ ಮಾಡೋ ಅಷ್ಟು ನಾನು ಅಂದ್ರೆ ಒಂದು ದೊಡ್ಡ ಈರುಳ್ಳಿ ಒಂದು ತಗೊಂಡು. ಹಾಂ, ಓಕೆ. ಟೊಮ್ಯಾಟೊ ಸ್ವಲ್ಪ ನೀರು ಬೇಕು. ನೀರು ಬೇಕಾ? ಹಾಕ್ಲಿಯಾ? ಹಾಕಿ. ಸಾಕಾ? ಸಾಕು ಸಾಕು. ಸೊ ಇದು ಥಿಕ್ನೆಸ್ ಜಾಸ್ತಿ ಮಾಡುತ್ತಾ ಹೋಗುತ್ತೆ ಅಲ್ವಾ? ಹೌದು. ಓಕೆ, ಇದಾಯ್ತು. ಈಗ ಆನಿಯನ್ ಮತ್ತೆ ಟೊಮೆಟೊ ಬೇಯ್ತಾ ಬಂತು. ನಾವು ಬೇಯಿಸಿದ ಕಡಲೆಯನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು. ನೀರು ಬೇಡ, ಬರೀ ಕಡಲೆ ಮಾತ್ರ. ಸೊ ಇದು ಆಲ್ರೆಡಿ ಬೆಂದಿರೋದ್ರಿಂದ ಜಾಸ್ತಿ ಬೇಯಲಿಕ್ಕೆ ಟೈಮ್ ತಕೊಳ್ಳಿಕ್ಕಿಲ್ಲ ಅಲ್ವಾ? ಹಾ, ಬೆಂದಾಗಿದೆ ಅದು. ಈಗ ಉಪ್ಪು ಹಾಕಿ ನಾವು ಅದಕ್ಕೆ ಸ್ವಲ್ಪ ಶುಗರ್, ಜಸ್ಟ್ ಟೇಸ್ಟಿಗೆ ಸ್ವಲ್ಪ ಶುಗರ್ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶುಗರ್ ಸ್ವಲ್ಪ. ಓಕೆ, ಖಾರ ನಾನು ಬರೀ ಇದಕ್ಕೆ ಮಸಾಲಾ ಐಟಮ್ ಮಾತ್ರ ಹಾಕಿದ್ದು. ಸಪೋಸ್ ನಿಮಗೆ ಸ್ಪೈಸಿ ಜಾಸ್ತಿ ಬೇಕು ಅಂತ ಇದ್ರೆ ಹಸಿ ಮೆಣಸನ್ನ ಕಟ್ ಮಾಡಿ ಹಾಕೊಳ್ಬಹುದು. ಆಪ್ಷನ್ ಅದು. ಓಕೆ, ಓಕೆ. ಇದೀಗ ಆಗ್ತಾ ಬಂತು. ಆಗಿದೆಯಾ? ಇನ್ನೀಗ ಇದನ್ನ ಬೌಲಿಗೆ ಹಾಕಿ ನಾವು ಗಾರ್ನಿಶ್ ಮಾಡಿದ್ರೆ ಆಯ್ತು. ಕೊತ್ತಂಬರಿ ಸೊಪ್ಪು ಮತ್ತೆ ಲಿಂಬೆ ಹಣ್ಣನ್ನ ಹಿಂಡಿ ಗಾರ್ನಿಶ್ ಮಾಡಿದ್ರೆ ಆಯ್ತು. ಓಕೆ, ಹಾಗಾದ್ರೆ ಗ್ಯಾಸ್ ಆಫ್ ಚೆನ್ನಾಗಿ ಕುದಿಸಿದ್ಮೇಲೆ ಇದನ್ನೀಗ ಥಿಕ್ನೆಸ್ ಬರ್ತದೆ ತಣ್ಣಗಾಗುವಾಗ. ಓಕೆ, ಸೊ ಗ್ಯಾಸ್ ಆಫ್ ಅಂತ ಆಯ್ತು. ನೆಕ್ಸ್ಟ್ ಸರ್ವ್ ಮಾಡ್ಕೊಳ್ಳೋಣ ಹಾಗಾದ್ರೆ ಅಲ್ವಾ? ಹೌದು. ಓಕೆ, ಚೋಲೆ ಮಸಾಲ ರೆಡಿ ಆಯ್ತು. ಎಸ್, ಥ್ಯಾಂಕ್ ಯು ಸೋ ಮಚ್.
ಎಸ್ ವೀಕ್ಷಕರೇ, ಚೋಲೆ ಮಸಾಲ ಜಾಸ್ತಿಯಾಗಿ ಹೊರಗಡೆ ಎಲ್ಲಾದ್ರೂ ನೀವು ಚಾಟ್ಸ್ ಟೈಮಲ್ಲಿ ತಿಂದಿರ್ತೀರಾ. ಸೊ ಮನೆಯಲ್ಲೇ ಮಾಡ್ಕೊಳ್ಬಹುದು, ಸ್ಪೆಷಲ್ ಆಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಇರ್ಬೋದೇನಾ, ಬಟ್ ನೋಡ್ಲಿಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಸೊ ಯಾವ ರೀತಿ ಚೋಲೆ ಮಸಾಲ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಚೋಲೆ ಮಸಾಲ ತಯಾರಿಸುವ ವಿಧಾನ. ಮೊದಲು 6 ಗಂಟೆಗಳ ಕಾಲ ನೆನೆಸಿದ ಕಾಬೂಲ್ ಕಡಲೆಗೆ ಮುಳುಗುವಷ್ಟು ನೀರು, ಸ್ವಲ್ಪ ಅರಿಶಿನ ಪುಡಿ ಹಾಕಿ 5 ರಿಂದ 6 ವಿಸಿಲ್ ಬರುವವರೆಗೂ ಬೇಯಿಸಿ. ನಂತರ ಮಿಕ್ಸಿಯಲ್ಲಿ ಸ್ವಲ್ಪ ಬೇಯಿಸಿದ ಕಾಬೂಲ್ ಕಡಲೆಗೆ 2 ಚಮಚದಷ್ಟು ತೆಂಗಿನ ತುರಿ, ಈರುಳ್ಳಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸು, ಕರಿಬೇವು, ಅರಿಶಿನ ಪುಡಿ, ಮೆಣಸಿನ ಪುಡಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಗರಂ ಮಸಾಲಾ ಪುಡಿ, ರುಬ್ಬಿದ ಮಸಾಲೆ, ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ ಹಾಕಿ ಹುರಿದು ಸ್ವಲ್ಪ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಕಿ ಸಕ್ಕರೆ ಸೇರಿಸಿ ಬೇಯಿಸಿ. ಕೊನೆಯಲ್ಲಿ ಮೇಲಿನಿಂದ ನಿಂಬೆ ರಸ ಹಾಗೂ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಈಗ ರುಚಿಕರ ಚೋಲೆ ಮಸಾಲ ರೆಡಿ ಟು ಸರ್ವ್. ವೀಕ್ಷಕರೇ, ಒಂದು ರೆಸಿಪಿ ರೆಡಿ ಆಯ್ತು, ಮಾಡ್ಕೊಳ್ಳುವ ವಿಧಾನ ಕೂಡ ನೋಡ್ಕೊಂಡು ಬಂದ್ರಿ. ಸೊ ನೆಕ್ಸ್ಟ್ ರೆಸಿಪಿ ವಿತ್ ರವಾ ರೊಟ್ಟಿ ಅಂತ ಹೇಳಿದ್ದಾರೆ. ರವಾವನ್ನು ಯೂಸ್ ಮಾಡಿಕೊಂಡು ರೊಟ್ಟಿ ಮಾಡ್ತಾರೆ. ಸೊ ಯಾವ ರೀತಿ ಮಾಡಬೇಕು, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ನಾವು ರೆಡಿ ಮಾಡಿಕೊಳ್ಳಿಟ್ಟುವಷ್ಟರಲ್ಲಿ ನೀವೊಂದು ಸಕ್ಕೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಅದರ ಜೊತೆಗೆ ಪೋಸ್ಟ್ ಮ್ಯಾನ್ ತೂರ್ ದಾಲ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಆ್ಯಂಡ್ ನಿಮ್ಗೆ ಗೊತ್ತಿದೆ ಶಶಿ ಪ್ಲಸ್ ಬ್ಯೂಟಿ ಸೋಪ್ ಜೊತೆಗೆ ಹಾನ್ಬಾಲ್ ಚಿಕ್ಕೀಸ್. ಸೊ ಥ್ಯಾಂಕ್ಸ್ ಟು ಆಲ್ ಆರ್ ಸ್ಪಾನ್ಸರ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ರೆಸಿಪಿ ರವಾ ರೊಟ್ಟಿ. ಸೊ ಕೇಳುವ ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ. ಎಸ್ ಮ್ಯಾಮ್, ಸೊ ರವಾ ರೊಟ್ಟಿ ಅಂತ ಹೇಳಿದ್ರಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಕಾಣ್ತಾ ಇದೆ, ಹೇಗೆ ಮಾಡ್ಕೊಳ್ಳೋದು, ಯಾವ ರೀತಿ ಎಲ್ಲ? ರವೆಗೆ ಮೊಸರು ಮತ್ತೆ ಬಟಾಣಿ ಮತ್ತೆ ಕ್ಯಾಪ್ಸಿಕಮ್, ಆನಿಯನ್, ಟೊಮೆಟೊ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡುವಂತದ್ದು. ಈಗ ಸೀಸನ್ ಬಟಾಣಿ, ಹಾಗೆ ಬಟಾಣಿ ಹಾಕಿ ನಾನು ಮಾಡ್ತೇನೆ. ಬಟಾಣಿ ಇಲ್ಲ ಅಂದ್ರೆ ಅವರೆಕಾಳು ಹಾಕಿಯೂ ಮಾಡಬಹುದು, ಚೆನ್ನಾಗಾಗ್ತದೆ. ಸೊ ಯಾವುದೇ ಧಾನ್ಯಗಳ ಅಗತ್ಯ ಹಾಗಾದ್ರೆ? ಹೌದು. ಫಸ್ಟ್ ಒಂದು ಇದ್ರಲ್ಲಿ ಸ್ವಲ್ಪ ಬಿಸಿ ಇದು ಬೇಯಿಸ್ಕೊಂಡು ಮತ್ತೆ ಅದಕ್ಕೆ ಸರಿ ಸರಿ. ಓಕೆ, ಹಾಗಾದ್ರೆ ಫಸ್ಟ್ ಏನ್ ಮಾಡ್ಕೊಳ್ಳೋಣ? ಫಸ್ಟ್ ಒಗ್ಗರಣೆ ಇಟ್ಟು ಮತ್ತೆ ನಾನು ಬೌಲ್ ಅಲ್ಲಿ ಮಿಕ್ಸ್ ಮಾಡ್ತೇನೆ. ಸರಿ, ಒಗ್ಗರಣೆ ಹಾಗಾದ್ರೆ ಇಟ್ಟು ಬಿಡೋಣ ಇಲ್ಲಿ ಅಲ್ವಾ? ಎಸ್, ಎಣ್ಣೆ ಹಾಕುದಾ? ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು. ಫಸ್ಟ್ ಅದಕ್ಕೆ ಉದ್ದಿನ ಬೇಳೆ, ಸಾಸಿವೆ, ಓಕೆ, ಮತ್ತೆ ಮೆಣಸು 2. ಸೊ ಆಕ್ಚುಲಿ ಇದು ರವಾ ರೊಟ್ಟಿ ಅಂತ ಹೇಳಿದ ತಕ್ಷಣ ಇದಕ್ಕೆ ಚಟ್ನಿ ಅದು ಏನು ಅವಶ್ಯಕತೆ ಇಲ್ವಾ? ಇಲ್ಲ, ಡೈರೆಕ್ಟ್ ಇದು ಎಲ್ಲ ಇದಕ್ಕೆ ಸ್ಪೈಸಿ ಐಟಮ್ ಎಲ್ಲ ಅದಕ್ಕೆ ಹಾಕಿದ ಕಾರಣ ಏನ್ ಹಾಕ್ಬೇಕಾದ ಅವಶ್ಯಕತೆ ಇಲ್ಲ. ಓಕೆ ಓಕೆ. ಸಾಕಿದು ಸಾಕಾಗುತ್ತಾ? ಆಫ್ ಮಾಡುದಾ? ಓಕೆ. ಈಗ ನಾವು ರವೆಯನ್ನ ಮಿಕ್ಸ್. ಸರಿ, ತಗೊಳ್ಳಿ. ಇದಕ್ಕೆ ಮೊಸರು ಹಾಕ್ತಾ ಇದ್ದೇನೆ ನಾನು. ಓಕೆ. ಸೊ ರವಾ ಯೂಶುವಲಿ ಈ ಸಪೂರ ಸಜ್ಜಿಗೆ ಬರುತ್ತೆ, ಅದನ್ನೇ ಯೂಸ್ ಮಾಡ್ಕೊಳ್ಳೋದು? ಓಕೆ. ಚಿರೋಟಿ ರವೆ ಸಹ ಆಗ್ತದೆ ಇದಕ್ಕೆ. ಓಕೆ ಓಕೆ. ಮತ್ತೆ ಸ್ವಲ್ಪ ತೆಂಗಿನಕಾಯಿ ತುರಿ, ಹಾ, ಮತ್ತೆ ಈರುಳ್ಳಿ. ಓಕೆ. ಸೊ ಎಲ್ಲ ಒಂದು ಅರ್ಧಷ್ಟು ತಕೊಳ್ಳೋದು ಹಾಗಾದ್ರೆ? ಹಾ, ಓಕೆ. ಮತ್ತೆ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೇನೆ. ಏನಾದ್ರೂ ವೆಜಿಟೇಬಲ್ಸ್ ಹಾಕ್ಲಿಕ್ಕೆ ಆಗುತ್ತೆ ಇದಕ್ಕೆ, ಅಥವಾ ಅದೇ ಮೇನ್ ಬೇಕಾಗಿರೋದು? ಕ್ಯಾರೆಟ್ ಹಾಕ್ಬೇಕು. ಓಕೆ, ಕ್ಯಾರೆಟ್ ರೆಡಿ ಕ್ಯಾರೆಟ್ ಮಾಡಿ. ತಂದಿದ್ದೇನೆ. ಹೌದು.
ಇದಕ್ಕೆ ತುಂಬಾ ನೀರು ಹಾಕ್ಬೇಕಾದ ಅವಶ್ಯಕತೆ ಬರುದಿಲ್ಲ. ಮೊಸರು ನಾವೇನ್ ಸ್ವಲ್ಪ ಹಾಕ್ತೇವೆ, ಮತ್ತೆ ಎಲ್ಲ ವೆಜಿಟೇಬಲ್ಸ್ ಅಲ್ಲೇ ಇದು ಇರ್ತದೆ, ಏನು ನೀರಿನ ಅಂಶ ಇರ್ತದೆ. ಸೊ ಹಸಿಮೆಣಸು ಒಂದು ಹಾಕ್ತಾ ಇದ್ದೇನೆ. ಓಕೆ. ಮತ್ತೆ ಕೊತ್ತಂಬರಿ ಸೊಪ್ಪು. ಓಕೆ. ಫ್ಲೇವರ್ ಚೆನ್ನಾಗಿ ಎಲ್ಲವನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಹಾ ಹೌದು. ಓಕೆ ಓಕೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಇದನ್ನ ಕೈಯಲ್ಲಿ ಕಲಿಸ್ಬೇಕಾಗ್ತದೆ. ಓಕೆ ಓಕೆ. ಸೊ ಕಲರ್ಫುಲ್ ಆಗಿ ಕಾಣುತ್ತೆ ಮಾತ್ರ, ಎಲ್ಲ ಗ್ರೀನ್ ಐಟಮ್ಸ್, ಆರೆಂಜ್, ರೆಡ್ ಎಲ್ಲವೂ ಅದಕ್ಕೆ ಹಾಕಿರೋದ್ರಿಂದ. ಹೌದು. ಸೊ ರೊಟ್ಟಿ ಅಂತೂ ಚೆನ್ನಾಗಿ ಬರ್ಬೋದು. ಬರೇ ರವೆ ಮತ್ತೆ ಇದು ಹಾಕಿದ್ರೆ ಮಕ್ಕಳು ಪ್ಲೈನ್ ಆಗಿದ್ರೆ ತಿನ್ನೋದಿಲ್ಲಲ್ಲ. ಸ್ವಲ್ಪ ವೆಜಿಟೇಬಲ್ಸ್ ಖುಷಿ ಪಡ್ತಾರಲ್ಲ, ಹಾಗೆ ಟೇಸ್ಟ್ ಕೊಡ್ತದೆ. ವೆಜಿಟೇಬಲ್ಸ್ ಯಾವ್ದಕ್ಕೆ ನೀವು ಹಾಕಿದ್ರೂ ಅದಕ್ಕೆ ಬೇರೆ ಫ್ಲೇವರ್, ಬೇರೆ ಆರ್ಟಿಫಿಷಿಯಲ್ ಥಿಂಗ್ ಏನು ಹಾಕೋದು ಬೇಡ. ವೆಜಿಟೇಬಲ್ ಅದ್ರದ್ದೇ ಆದ ಫ್ಲೇವರ್ ಮತ್ತೆ ಟೇಸ್ಟ್ ಇರುತ್ತೆ, ವಿಟಮಿನ್ಸ್ ಸಹ ಸಿಕ್ಕತ್ತೆ ಮಕ್ಕಳಿಗೆ. ಇದೊಂದು ನಾವು ಒಂದು 5 ಮಿನಿಟ್ಸ್ ಇದನ್ನ ನೆನೆ ಇಡ್ಲಿಕ್ಕೆ ಬಿಡ್ಬೇಕು, ಅದು ರವೆ ಸಾಫ್ಟ್ ಆಗಿ ಇದು ಮಾಡ್ಲಿಕ್ಕೆ. ಇದು ನಾವು ಕಲಸಿ ಇಡುವಾಗ್ಲೇ ನಾವೇನು ಇದು ಒಗ್ಗರಣೆ ಮಾಡಿದ್ವಿ ಅದನ್ನ ಇದಕ್ಕೆ ಹಾಕ್ಬೇಕು. ಹಾಕುದಾ? ಹಾಕ್ಲಿಯಾ? ಹಾಕಿ. ಸೊ ಇದೆಲ್ಲ ಒಗ್ಗರಣೆ ಇದಕ್ಕೆ ಹಾಕಿ. ಹೌದು. ಇದರಲ್ಲಿ ಮೆಣಸು ನಾವು ಅದನ್ನ ಪೀಸ್ ಮಾಡ್ಕೊಳ್ಬೇಕು. ಓಕೆ. ಆಗ ಸ್ಪ್ರೆಡ್ ಆಗ್ತದೆ, ಟೇಸ್ಟ್ ಚೆನ್ನಾಗಿ ಕೊಡ್ತದೆ ಅದು. ಓಕೆ ಓಕೆ. ಸೊ ಇದು ಯಾವ ರೀತಿ ಅಂದ್ರೆ ನಾರ್ಮಲಿ ನಾವು ದೋಸೆ ಮಾಡುವ ರೀತಿ ಕಾವಲಿಯಲ್ಲಿ ಇಡ್ಲಿಕ್ಕೆ ಇರೋದಂತದ? ನಾವು ಬಾಳೆ ಎಲೆಯಲ್ಲಿ ತಟ್ಟಿ ಸಹ ಇಡ್ಬೋದು. ಇದೀಗ ನಾನು ಡೈರೆಕ್ಟ್ ಕಾವಲಿಯಲ್ಲೇ ಡೈರೆಕ್ಟ್. ಹಾಗಾದ್ರೆ ಕಾವಲಿ ಇಟ್ಬಿಡೋಣ. ಕಾವಲಿ ಬೇಕು. ಓಕೆ. ಸೊ ಈ ರೀತಿ ಉಂಡೆ ಮಾಡಿಕೊಂಡು ತಟ್ಟಿ ಬಿಡುದು ಅದರಲ್ಲಿ. ಹೌದು. ಓಕೆ. ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕುದಾ? ಸ್ವಲ್ಪ. ಓಕೆ. ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು. ಸೊ ಅದು ಇದು ಬೇಯಲಿಕ್ಕೆ ಟೈಮ್ ತಗೊಳುತ್ತಾ ತುಂಬಾ? ಒಂದು ಅದರಲ್ಲಿ ವೆಜಿಟೇಬಲ್ಸ್ ಎಲ್ಲ ಇದೆ ಅಲ್ಲ, ಸೊ ಬೇಯಬೇಕಾಗುತ್ತೆ. ಒಂದು 2-3 ಮಿನಿಟ್ಸ್ ಅಲ್ಲಿ ಬೆಂದಾಗುತ್ತೆ. ಓಕೆ. ಓಕೆ. ಸೊ ಒಂದ್ ಸೈಡ್ ಸ್ವಲ್ಪ ರೋಸ್ಟ್ ಆಗ್ತಾ ಬಂತು, ಬಟ್ ವೆಜಿಟೇಬಲ್ಸ್ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾದ್ರೆ ಬೇಯಲಿಕ್ಕೆ. ಹಾ ಹೌದು. ಓಕೆ. ಸೊ ಆಕ್ಚುಲಿ ಇದು ಲೈಕ್ ನಂಗೆ ಅನಿಸುತ್ತೆ ಇವನ್ ದ ಟೊಮ್ಯಾಟೊ ಸಾಸ್ ಜೊತೆನೂ ಚೆನ್ನಾಗಿ ಆಗ್ಬೋದಾ ಇನ್ ಕೇಸ್ ಡಿಪ್ ಮಾಡಿ ತಿಂದ್ರೆ ಅಲ್ವಾ? ಯಾಕಂತ ಹೇಳಿದ್ರೆ ಸ್ವಲ್ಪ ವೆಜಿಟೇಬಲ್ ಮಿಕ್ಸಿಂಗ್ ಇರೋದ್ರಿಂದ ಕಟ್ಲೆಟ್ ಹಾಗೆ ನಿಮಗೆ ಕಟ್ಲೆಟ್ ತರ ರವೆದು ಕಟ್ಲೆಟ್ ಫೀಲ್ ಬರ್ತದೆ. ಕರೆಕ್ಟ್ ಕರೆಕ್ಟ್. ಓಕೆ. ವಾವ್, ಒಂದಂತೂ ರೆಡಿ ಆಯ್ತು. ಇದು ಫಸ್ಟ್ ನಾವು ಆ ಒಗ್ಗರಣೆದು ಎಣ್ಣೆ ನಾವು ಮೊದಲೇ ಹಾಕಿದೇವಲ್ಲ, ಸೊ ಮೇಲೆ ಹೆಚ್ಚು ಎಣ್ಣೆ ಬೇಕಾದ ಅವಶ್ಯಕತೆ ಇಲ್ಲ. ಓಕೆ, ಸ್ವಲ್ಪ ಹಾಕಿದ್ರೆ ಸಾಕಲ್ವಾ? ಸೊ ನಮ್ಮ ಈ ಪರ್ಟಿಕ್ಯುಲರ್ ಎಣ್ಣೆ ಏನಿದೆ, ಸೊ ವಿಟಮಿನ್ ಎ ಡಿ ಇರುವಂತಹ ಕಂಟೆಂಟ್ ಎಣ್ಣೆ. ಆಕ್ಚುಲಿ ವಿಟಮಿನ್ ಎ ಡಿ ಸ್ಟ್ರಾಂಗ್ ಬೋನ್ಸ್, ಇಂಪ್ರೂವ್ಸ್ ಐಸೈಟ್, ಮತ್ತೆ ಎನ್ಹಾನ್ಸ್ ದ ಇಮ್ಯುನಿಟಿ ಅಂತ ಎಲ್ಲವೂ ಇದೆ ಇದರಲ್ಲಿ. ಸೊ ಬೆಸ್ಟ್ ಚಾಯ್ಸ್, ಎಲ್ಲರದ್ದು ಕೂಡ ಒಂದು ಪರ್ಫೆಕ್ಟ್ ಚಾಯ್ಸ್ ಇದೇ ಇರುತ್ತೆ ಯಾವಾಗಲೂ. ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇರುತ್ತೆ. ಸಾಕಲ್ಲ? ಹಾ ಸಾಕು. ಇದೇ ಇಂಗ್ರೀಡಿಯೆಂಟ್ಸ್ ರವೆ ಬದಲಿಗೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಸಹ ಮಾಡಬಹುದು. ಓಕೆ ಓಕೆ. ಅಕ್ಕಿ ಹಿಟ್ಟಲ್ಲಿ ಅದೇ ರೀತಿ ಮಾಡ್ಕೊಳ್ಬಹುದು, ಸೇಮ್ ಪ್ರಾಸೆಸ್ ಇರುತ್ತೆ. ಬಟ್ ಅಕ್ಕಿ ಹಿಟ್ಟು ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಕೊಡುತ್ತಾ ಅಂತ ಕಾಣುತ್ತೆ. ಹಾ ಹೌದು ಅಲ್ವಾ? ಹೌದು, ಗರಿ ಗರಿಯಾಗಿ ಬರ್ತದೆ. ಕರೆಕ್ಟ್ ಕರೆಕ್ಟ್. ಆಯ್ತು, ಇದೀಗ ಆಯ್ತಾ? ಓಕೆ, ಆಫ್ ಮಾಡೋದಾ ಗ್ಯಾಸ್? ಆಫ್ ಮಾಡಿ. ಓಕೆ. ಸೊ ರವಾ ರೊಟ್ಟಿ ರೆಡಿ ಆಯ್ತು ಹಾಗಾದ್ರೆ. ಕಲರ್ಫುಲ್ ರವಾ ರೊಟ್ಟಿ ವಿತ್ ವೆಜ್. ರವಾ ರೊಟ್ಟಿ ರೆಡಿ ಆಗಿದೆ. ಓಕೆ,
ತಿನ್ಲಿಕ್ಕೆ. ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬ ಹೆವಿ ಆಗಿದೆ, ಯಾಕಂತ ಹೇಳಿದ್ರೆ ಬೇರೆ ಬೇರೆ ವೆರೈಟಿ ಆಫ್ ವೆಜಿಟೇಬಲ್ಸ್ ಹಾಕಿ ವಿತ್ ಮಸಾಲಾ ಕಾಂಬಿನೇಷನ್ ಅಲ್ಲಿ ರವಾ ರೊಟ್ಟಿ. ಯೂಶುವಲಿ ರವಾ ರೊಟ್ಟಿ ಸಿಂಪಲ್ ಆಗಿ ಏನಾದರೂ ಇರುತ್ತೆ, ಬಟ್ ಇದರಲ್ಲಿ ಫುಲ್ ಪ್ಯಾಕ್ಡ್ ವೆಜಿಟೇರಿಯನ್ ಎಲ್ಲ ಹಾಕೊಂಡು ವೆಜ್ ಐಟಮ್ಸ್ ಇದರಲ್ಲಿ ಫಿಲ್ಡ್ ಆಗಿದೆ. ಸೊ ರವಾ ರೊಟ್ಟಿ ಯಾವ ರೀತಿ ಮಾಡ್ಕೊಳ್ಳೋದು ವಿಭಿನ್ನವಾಗಿ ನೋಡ್ಕೊಂಡು ಬನ್ನಿ. ರವಾ ರೊಟ್ಟಿ ತಯಾರಿಸೋ ವಿಧಾನ: ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಉದ್ದಿನಬೇಳೆ, ಸಾಸಿವೆ, ಒಣಮೆಣಸು, ಕರಿಬೇವನ್ನು ಒಗ್ಗರಣೆ ಮಾಡಿಕೊಂಡು ಹಸಿ ಬಟಾಣಿಯನ್ನು ಹುರಿಯಿರಿ. ಇನ್ನೊಂದೆಡೆ 1 ಕಪ್ ಮೊಸರಿಗೆ ಸ್ವಲ್ಪ ತೆಂಗಿನ ತುರಿ, ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಕ್ಯಾರೆಟ್ ತುರಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ. ಆನಂತರ ತಯಾರಿಸಿದ ಒಗ್ಗರಣೆ ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ರೊಟ್ಟಿ ತಟ್ಟಿಕೊಂಡು ಮೇಲಿನಿಂದ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಹಾಕಿ 2 ಕಡೆ ಕಾಯಿಸಿ. ಈಗ ಬಿಸಿ ಬಿಸಿ ರವಾ ರೊಟ್ಟಿ ಸವಿಯಲು ಸಿದ್ಧ. ಎಸ್ ಮ್ಯಾಮ್, ಒಂದು ಚೋಲೆ ಮಸಾಲ, ಇನ್ನೊಂದು ರವೆ ರೊಟ್ಟಿ, ಎರಡೂ ಕೂಡ ರೆಡಿ ಇದೆ. ಸೊ ಟೇಸ್ಟ್ ನೋಡುವ ಹಾಗಾದ್ರೆ ಅಲ್ವಾ? ಎಸ್. ಸೊ ಫಾಸ್ಟ್ ಆಗಿ ಮಾಡಿಕೊಟ್ಟಿದ್ದೀರಾ. ಚೋಲೆ ಮಸಾಲ ತಗೊಳ್ಳಿ. ಸೊ ಯೂಶುವಲಿ ಇದು ಪೂರಿ ಪರೋಟ ಎಲ್ಲ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಲ್ವಾ? ಚೆನ್ನಾಗಿದೆ ಎಲ್ಲ ಮಸಾಲೆ ಜೊತೆ. ಮತ್ತೆ ನಾವು ಫಸ್ಟಿಗೆ ಕಡಲೆ ಅದು ಮಿಕ್ಸ್ ಮಾಡಿ ಅರ್ಧ ಹಾಕಿದ್ರಿಂದ ಸ್ವಲ್ಪ ಥಿಕ್ನೆಸ್ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಲ್ವಾ? ಆ್ಯಂಡ್ ಯೂಶುವಲಿ ಹೀಗೇನೆ ಒಂದು ಚಾಟ್ ಥರ ಇದನ್ನೇ ಸಿಂಪ್ಲಿ ಆಗಿ ತಿನ್ಬೋದೇನು ಅನಿಸುತ್ತೆ ಅಲ್ವಾ? ಬಟ್ ಚೆನ್ನಾಗಿದೆ ಟೇಸ್ಟ್. ಊಟದ ಜೊತೆ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ ಅಕ್ಕಿಯ ಒಂದು ಊಟ ಮಾಡಿಕೊಂಡು ಸಂಜೆ ಹೊತ್ತಿಗೆ ಇದು ಕೂಡ ಇದ್ದರೆ ಒಳ್ಳೆ ಊಟನೂ ಆಗುತ್ತೆ ಅಲ್ವಾ? ಎಸ್. ಆ್ಯಂಡ್ ರವಾದು ರೊಟ್ಟಿ ವಿತ್ ತಗೊಳ್ಳಿ ಮೇಡಮ್. ಸೊ ಅದೇ ಫಸ್ಟ್ ಆಗಿ ಕಲರ್ಫುಲ್ ಆಗಿ ಎಲ್ಲ ವೆಜ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡ್ಲಿಕ್ಕೆ ಕೂಡ. ಸೂಪರ್. ಪ್ರತಿ ಬೈಟಲ್ಲೂ ಕೂಡ ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಆಗುತ್ತಾ ಹೋಗುತ್ತೆ. ಸೊ ಒಮ್ಮೆ ಬಟಾಣಿ ಸಿಕ್ಕಿದಾಗ ಅದರದ್ದೇ ಟೇಸ್ಟ್ ಇರುತ್ತೆ, ಈರುಳ್ಳಿ ಸಿಕ್ಕಿದಾಗ ಅದರದ್ದೇ ಟೇಸ್ಟ್ ಇರುತ್ತೆ, ಕ್ಯಾರೆಟ್, ಕ್ಯಾಪ್ಸಿಕಮ್, ಅದೇ ನಾನು ಹೇಳ್ದಲ್ಲ, ಈಚ್ ಬೈಟಲ್ಲೂ ಈಚ್ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೂಪರ್ ಆಗಿದೆ. ಇದಕ್ಕೆ ಯಾವುದೇ ಸೈಡ್ ಡಿಶ್ನ ಅಗತ್ಯ ಇರಲ್ಲ. ಚೆನ್ನಾಗಿದೆ ಎರಡೂ ಕೂಡ. ಬ್ರೇಕ್ಫಾಸ್ಟಿಗೆ, ಊಟಕ್ಕೆ ಎರಡು ಹೇಳಿ ಮಾಡಿಸಿದಾಗಿದೆ. ತುಂಬ ಖುಷಿ ಆಯ್ತು. ನಿಮ್ಗೆ ಹೇಗೆ ಅನಿಸ್ತು? ಹೊಸ ಅಡುಗೆ ಮನೆ ಖುಷಿ ಆಯ್ತಲ್ವಾ? ಎಸ್. ಸೊ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಎಲ್ಲ ಅಡುಗೆಗಳಲ್ಲಿ ನಮ್ಗೆ ಸಾಥ್ ನೀಡುವಂತಹ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸನ್ ಪ್ರೀಮಿಯಂ ಹೋಲ್ ವೀಟ್ ಚಕ್ಕಿ ಆಟ. ಸೊ ಸನ್ ಪ್ರೀಮಿಯಂ ಅವರದ್ದೇ ಇನ್ನೊಂದು ಬೆಸ್ಟ್ ಪ್ರಾಡಕ್ಟ್. ಸೊ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಆ್ಯಂಡ್ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಸೊ ಅವರ ಕಡೆ ಒಂದು ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೀಕ್ಷಕರೇ, ನೋಡಿದ್ರಲ್ವಾ, ಅಡುಗೆ ಯಾವುದೇ ಆಗಿರಲಿ, ಅದು ವೆಜ್ ಆಗಿರಲಿ ಅಥವಾ ನಾನ್ ವೆಜ್ ಆಗಿರಲಿ ಅಥವಾ ಯಾವುದೇ ರೀತಿಯ ಟೇಸ್ಟ್ ಕೊಟ್ಟಿರಲಿ, ಬಟ್ ಯಾವಾಗಲೂ ನಾಲಿಗೆಗೆ ಹಿಡಿಸುವಂಥದ್ದಾಗಿರಬೇಕು. ಸೊ ದಟ್ಸ್ ವಾಟ್ ನಮ್ಮ ಸವಿರುಚಿಯಲ್ಲಿ ಯಾವಾಗಲೂ ಹೊಸತಾಗಿರುತ್ತೆ. ಸೊ ಮುಂದಿನ ಸಂಚಿಕೆಯಲ್ಲಿ ಹೊಸತಾದಂತಹ ಅಡುಗೆ, ಹೊಸತಾದಂತಹ ಗೆಸ್ಟ್ ಜೊತೆ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.